ಸರಕಾರ ಕೊರ್ನ ಕಿಟ್ಟನು ಶಾಸಕರು ಸಂಸದರು ತಂಕ್ಲೆ ಸ್ವಂತ ಖರ್ಚು ಕೊರ್ಲಕ ಬಿಂಬಿಸಾ ಹೊಂದುಲ್ಲಿರು ಅತ್ತಂದೆ ಇನ್ನಿಟ್ಟು ಅವ್ಯವಹಾರ ಆತನ ಪಡೆದು ಕಾಂಗ್ರೆಸ್ ವಕ್ತಾರರು ಕಾರ್ಪೊರೇಟರ್ ಎಸ್.ಸಿ. ವಿನಯರಾಜ್ ತೆರಿಪಾದಿತ್ಯರು ಇದಕ್ಕೆ ಸುದ್ದಿಗೋಷ್ಠಿ ಉತ್ತರ ಕೊರ್ನ ಬಿಜೆಪಿ ವಕ್ತಾರರು ಶ್ರೀ ಜಗದೀಶ್ ಶೇಣವ ದಕ್ಷಿಣ ಕನ್ನಡ ಜಿಲ್ಲೆಡು ಜಿಲ್ಲಾಡಳಿತದ ವತಿರ್ದು ಒರಿ ಕಾರ್ಪೊರೇಟರ್ಗೆ 575 ಕಿಟ್ಟಲು ಕೊಡ್ತುಂಡು ಆಂಡ ನಮ್ಮ ಜಿಲ್ಲೆದ ದಕ್ಷಿಣದ ಶಾಸಕರು ಈತನೆಗೆನೆ 23,000 ಕಿಟ್ಟಲೇನು ಸಮಾಜ ಕೊಡ್ತಿರು ಉತ್ತರದ ಶಾಸಕರು ಭರತ್ ಶೆಟ್ಟಿಯರು ಈತನೆಗನೆ 30,000 ಕಿಟ್ಟನ್ನು ಪಡೆದಿರು ನನ 10,000 ಕಿಟ್ಲೇನು ಪಟ್ಟೆರ ಬಾಕಿ ಉಂಡು ಸಂಸದರು ಜಿಲ್ಲೆಗೆ 20,000 ಕಿಟ್ಲೇನು ಪಡೆದಿರು ಇಂದು ಒವ್ವೆ ಸರ್ಕಾರದ ಬತ್ತಿನ ಕಿಟ್ ಹತ್ತು ಇನ್ನೇನು 7 ಶಾಸಕರು ಮೋದಿ ಕಿಟ್ ಉದರಡೆ ಕೊಡ್ತಿರು ಇನ್ನಿಟ್ಟು ಒವ್ವೆ ರೀತಿಯ ಅವ್ಯವಹಾರ ಆತಜಿ ಪಂಡ ತೆರಿಪಾಯರು ಕಾಂಗ್ರೆಸ್ನ ವಕ್ತಾರರಾದ ಕಾರ್ಪೊರೇಟರ್ ಆದ ಎಸ್.ಸಿ. ವಿನಯರಾಜ್ ಅವರನ್ನು ಪ್ರೆಸ್ ಮಾಡಿ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಆದರೂ ಜನಸಾಮಾನ್ಯರಿಗೆ ಈ ಬಗ್ಗೆ ಒಂದು ತಪ್ಪು ಭಾವನೆಯನ್ನು ಹೊರಡುವ ಕೆಲಸವನ್ನು ಅವರು ಮಾಡಿದ್ದಾರೆ. ಏನಂದರೆ, ಒಂದನೇದಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ, 7ರಿಂದ 7ಕ್ಕೆ ಯಾಕೆ ಓಪನ್ ಮಾಡಬೇಕಿತ್ತು. ಅದಕ್ಕೆ ಉತ್ತರ ಮಾನ್ಯ ರಾಜ್ಯಾಧ್ಯಕ್ಷರು ಕೊಟ್ಟರು. ಈಗ ಮತ್ತೊಂದು ಪ್ರಶ್ನೆಯನ್ನು ಅವರು ಮಾಡಿದರು. ಈ ಸರ್ಕಾರ ಕೊಟ್ಟ ಕಿಟ್ಟನ್ನು ಶಾಸಕರುಗಳು ಸಂಸದರು ಅವರು ತಮ್ಮ ಸ್ವಂತ ಖರ್ಚಿನಿಂದ ಕೊಟ್ಟ ಕಿಟ್ಟನಾಗೆ ಅದನ್ನು ಬಿಂಬಿಸ್ತಾರೆ, ಮಾತ್ರವಲ್ಲ ಅದರಲ್ಲಿ ಅವ್ಯವಹಾರ ಆಗಿದೆ ಎನ್ನುವ ಒಂದು ವಿಚಾರವನ್ನು ಹೇಳಿದರು. ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಒಬ್ಬೊಬ್ಬ ಕಾರ್ಪೊರೇಟರ್ಗೆ 50ರಿಂದ 75 ಕಿಟ್ಗಳು ಕೊಡಲ್ಪಟ್ಟಿವೆ. 50ರಿಂದ 75 ಕಿಟ್ಗಳು ಮಾತ್ರ. ಆದರೆ ನಮ್ಮ ಶಾಸಕರುಗಳು ಮಂಗಳೂರು ದಕ್ಷಿಣದ ಶಾಸಕರು ಈಗಾಗಲೇ 23,000 ಕಿಟ್ಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಉತ್ತರದ ಭರತ್ ಶೆಟ್ಟಿ ಅವರು ಈಗಾಗಲೇ 30,000 ಹಂಚಿದ್ದಾರೆ, ಇನ್ನು 10,000 ಹಂಚಲಿಕ್ಕೆ ಬಾಕಿ ಇದೆ. ಸನ್ಮಾನ್ಯ ಸಂಸದರು ರಾಜ್ಯಾಧ್ಯಕ್ಷರು ತಮ್ಮ ಎದುರಿನಲ್ಲಿ ಮೊನ್ನೆ ನಮ್ಮ ಇಡೀ ಜಿಲ್ಲೆಗೆ 20,000 ಕಿಟ್ಗಳನ್ನು ಹಂಚಿದ್ದನ್ನು ನೀವೆಲ್ಲ ನೋಡಿದ್ದೀರಿ. ಇದು ಯಾವುದೇ ಸರ್ಕಾರದಿಂದ ಬಂದ ಕಿಟ್ ಅಲ್ಲ, ಇದಕ್ಕೆ ಒಂದು ಸ್ಪಷ್ಟನೆ. ಮತ್ತೆ ಹೇಳ್ತಾರೆ ಮೋದಿ ಕಿಟ್ ಅಂತ ಬರ್ತಿದ್ದಾರೆ. ಖಂಡಿತವಾಗಿ ಯಾರು ಶಾಸಕರು ಅವರ ಹೆಸರನ್ನು ಹಾಕೊಳ್ಳಿಲ್ಲ, ಅವರ ಉದಾಹರಣೆ ನೋಡಿ. ಮೋದಿ ಕಿಟ್ ಅಂತ ಹೇಳಿದ್ದಾರೆ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಹೆಸರನ್ನು ಹಾಕಿ ಜನರಿಗೆ ಕಿಟ್ ಕೊಟ್ಟಿದ್ದಾರೆ. ಈ ಪ್ರಧಾನಮಂತ್ರಿ ಹೆಸರು ತಮ್ಮ ಸ್ವಂತ ಹೆಸರನ್ನು ಹಾಕಿಲ್ಲ. ಇದು ಅವರ ದೊಡ್ಡ ಗುಣ ಅಂತ ಹೇಳಬೇಕು. ಇದರಲ್ಲಿ ಈ ಕಾಂಗ್ರೆಸ್ನವರು ಅವರ ಅಲ್ಪತನವನ್ನು ತೋರಿಸಿದ್ದಾರೆ. ಕೇವಲ 50ರಿಂದ 75 ಒಬ್ಬ ಕಾರ್ಪೊರೇಟರ್ನ ವ್ಯಾಪ್ತಿಗೆ ಕೊಟ್ಟದ್ದು. ಇದು ಒಟ್ಟಾರೆ ಸೇರಿದ್ರೆ ಒಂದು 2,000 ಆಗ್ಬೋದಾ 3,000 ಆಗ್ಬೋದಷ್ಟೇ. ಒಬ್ಬೊಬ್ಬರು ಶಾಸಕರು 30,000 40,000 ಕಿಟ್ಟನ್ನು ಮೊನ್ನೆ ಹರೀಶ್ ಪೂಂಜರು ಒಂದು ದಿನದಲ್ಲಿ 30,000 ಕಿಟ್ ಹಂಚಿದ್ದನ್ನು ನೀವು ನೋಡಿದ್ದೀರಿ. ಹಾಗೆ ನಮ್ಮ ಎಲ್ಲ ಶಾಸಕರುಗಳು 7 ಶಾಸಕರುಗಳು ಮಾತ್ರವಲ್ಲ, ಶಾಸಕರು ಇಲ್ಲದ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಅವರಿವರಿಂದ ದಾನಿಗಳಿಂದ ಬೇಡಿ 15,000 ಕಿಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನೀಡಲಾಗಿದೆ. ಅಂದ್ರೆ ಈಗ ಕಾಂಗ್ರೆಸ್ನವರಿಗೆ ಮಾತಾಡಲಿಕ್ಕೆ ಬೇರೆ ಏನು ವಿಚಾರ ಇಲ್ಲ. ವಿನಯರಾಜ್ ಅವರು ಮೊನ್ನೆ ಒಂದು 25 ಮಾಸ್ಕ್ ಅನ್ನು ಹಂಚಿ ಅದನ್ನು ಎಲ್ಲ ವಾಟ್ಸಪ್ಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಹಾಕಿದ್ದಾರೆ. ಇವರು 25 ಮಾಸ್ಕ್ ಅನ್ನು ಹಾಕ್ಬೋದು, ನಾವು 30,000 40,000 ಏನು ಕಿಟ್ಗಳನ್ನು ನಮ್ಮ MLA-ಗಳು ಕೊಡ್ತಾರೆ. ಅದನ್ನು ನಾವು ಪ್ರೆಸ್ನಲ್ಲಿ ಮತ್ತೊಂದರಲ್ಲಿ ಕೊಟ್ಟರೆ ಇದರಲ್ಲಿ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಕಿಟ್ಗಳನ್ನು ಜಿಲ್ಲಾಡಳಿತ ಒಂದೇ ಏಜೆನ್ಸಿಗೆ ಕೊಟ್ಟದ್ದು, MLA-ಗಳು ಒಂದೇ ಏಜೆನ್ಸಿಗೆ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಏನೋ ಅವ್ಯವಹಾರ ಆಗಿದೆ ಅಂತ ಅವರದೊಂದು ಗುಮಾನ. ಅಂದ್ರೆ ಅವರು ಹೀಗೆ ಮಾಡಿರ್ಬೋದು ಈ ಹಿಂದಿನ ಯಾವುದೇ ಸಂದರ್ಭಗಳಲ್ಲಿ, ಅದರಿಂದ ಬಿಜೆಪಿಯವರು ಹಾಗೆ ಮಾಡಬಹುದು ಎನ್ನುವ ಆಲೋಚನೆ ಅಂತ ಕಾಣ್ತದೆ. ಇದು ಒಂದು ಏಜೆನ್ಸಿ ಕೊಟ್ಟದಂದ್ರೆ ಅವರಿಗೆ ಬೆಳಿಗ್ಗೆ ಹೇಳಿದ್ರೆ ಸಂಜೆಗೆ 5,000 10,000 ಮಾಡುವ ಅವರಿಗೆ ಅಷ್ಟು ತಾಕತ್ತಿದೆ ಆ ಏಜೆನ್ಸಿಗೆ. ಇದು ನಾವು ಮಾತ್ರ ಕೊಟ್ಟದಲ್ಲ,
ವತಿಯಿಂದ ಮಿಥುನ್ ರೈ ಕೂಡ ಅಲ್ಲಿ ಕೊಟ್ಟದ್ದು, ಖಾದರ್ ಕೂಡ ಅಲ್ಲಿ ಅದೇ ಏಜೆನ್ಸಿ ಕೊಟ್ಟದ್ದು. ಆದ್ರಿಂದ ಏಜೆನ್ಸಿ ಅವ್ರಿಗೆ ಯಾರಿಗೆ ಕೆಪಾಸಿಟಿ ಇದೆ, ಯಾರೋ ಒಬ್ಬ ಚಿಕ್ಕ ಅಂಗಡಿಯವನಿಗೆ ಕೊಟ್ಟರೆ ಅವನಿಗೆ ರಾತ್ರಿವರೆಗೆ 5,000 10,000 ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾತ್ರ ಅಲ್ಲ, ನಾವು ಅಕ್ಕಿಯನ್ನು ನಮ್ಮ ನಂದನ್ ಮಲ್ಯ ಅವರಿಂದ ಅಥವಾ ಹೆಬ್ರಿಯಿಂದ ಮತ್ತೆ ಎಷ್ಟೋ ಕಡೆಯಿಂದ ನಾವು ಅಕ್ಕಿಯನ್ನು ಇವರಿಗೆ ಪೂರೈಸಲಿಕ್ಕೆ ಸಾಧ್ಯವಾಗದೆ ಅವರಿಂದ ಕೂಡ ಬೇರೆ ಬೇರೆ ಏಜೆನ್ಸಿಗಳಿಂದ ಕೂಡ ನಾವು ಅಕ್ಕಿಯನ್ನು ತಂದಿದ್ದೇವೆ. ಆದ್ರಿಂದ ಇವರ ಈ ಏನು ಪ್ರಚಾರದ ತೆವಲಿಗೆ ಹೋಗಿ ಇಂತಹ ಅಪವಾದಗಳನ್ನು ನಮ್ಮ ಅಪಪ್ರಚಾರ ಮಾಡುವುದು ಇದು ತೀರಾ ವಿಷಾದನೀಯ. ಇದನ್ನು ಬಿಜೆಪಿ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ.